ಇವತ್ತು ನಾನು ಯಾವಾಗಲೂ ಮಾತಾಡುವಾಗ ಹೇಳಲಿಕ್ಕುಂಟು, ಅಭಿವೃದ್ಧಿ ಅಂದರೆ ದಟ್ ಈಸ್ ಬೆಂಚ್ ಮಾರ್ಕ್ ಅಂತ. ಬಾಕಿದೆಲ್ಲ ಆಗ್ತದೆ ಹೋಗ್ತದೆ, ನೆನಪಿರುವುದಿಲ್ಲ. ಆದರೆ ನಾವು ಇವತ್ತು ಉದ್ಘಾಟನೆ ಮಾಡಿರುವಂಥ ರಾಜ್ಯದ ಅತಿ ಎತ್ತರದ 3ನೇ ರಾಷ್ಟ್ರ ಧ್ವಜವನ್ನು ಇಲ್ಲಿ ಹಾರಿಸುವಂಥದ್ದು, ಇದು ಪುತ್ತೂರಿನಲ್ಲಿ ಅಲ್ಲ, ಎಲ್ಲ ಕರ್ನಾಟಕದಲ್ಲಿ ಇದು ಮೊದಲ ಬಾರಿಗೆ ತಾಲೂಕು ಲೆವೆಲಲ್ಲಿ ಆಗ್ತಾ ಇರುವಂಥದ್ದು. ಇದು ಇತಿಹಾಸ. ಇದಕ್ಕೆ 40 ವರ್ಷದ ಆಯುಷ್ಯ ಇದೆ. ಇನ್ನು 40 ವರ್ಷದವರೆಗೆ ಪುತ್ತೂರಿನಲ್ಲಿ 380 ಫೀಟಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿದವರು ಯಾರು ಅಂತ ಹೇಳಿದ್ರೆ, ಅಶೋಕ್ ರೈ ಶಾಸಕರಾಗಿರುವಾಗ, ಅಮಲಚಂದ್ರ ಅವರು ಅಧ್ಯಕ್ಷರಿರುವಾಗ, ಈ ಸದಸ್ಯರು ಲ್ಯಾನ್ಸಿ ಮಸ್ಕರಿಂಜಸ್, ನಿಹಾಲ್ ಶೆಟ್ಟಿ, ಅನ್ವಾರ್ ಕಾಸಿಮ್ ಅವರೆಲ್ಲ ಸದಸ್ಯರಾಗಿರುವಾಗಲೇ ಇದು ಮಾಡಿದ್ದು. ಇದು 40 ವರ್ಷ. ಇವರ ಹೆಸರನ್ನು ಯಾರಿಗೂ ಕೂಡ ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ. ನಾವು ದೇಶದ ಬಗ್ಗೆ ಪ್ರೀತಿಯನ್ನು ತೋರಿಸ್ತೀವಿ. ದೇಶದ ಬಗ್ಗೆ ಬರೀ ಮೈಕದಲ್ಲಿ ಪ್ರೀತಿಯನ್ನು ತೋರಿಸಿದರೆ ಖಂಡಿತ ಸಾಧ್ಯ ಅಲ್ಲ. ದೇಶದ ಬಗ್ಗೆ ಪ್ರೀತಿ ಎಲ್ಲಿ ತೋರಿಸ್ಬೇಕೆಂದರೆ ಹೃದಯದಲ್ಲಿ ತೋರಿಸಬೇಕು. ಮಕ್ಕಳಿಗೆ ಗೊತ್ತಾಗಬೇಕಿದ್ರೆ, ಮುಂದಿನ ಜನಾಂಗಕ್ಕೆ ಗೊತ್ತಾಗಬೇಕಿದ್ರೆ ಈ ಥರ ನಮ್ಮ ದೇಶದ ಧ್ವಜವನ್ನು ಎತ್ತರಕ್ಕೆ ಹಾರಿಸಿ ಮಕ್ಕಳಲ್ಲಿ ದೇಶ ಪ್ರೇಮವನ್ನು ಹುಟ್ಟಿಸುವಂಥ ಕೆಲಸವನ್ನು ನಾವು ಮಾಡಬೇಕು. ನಾವು ಯಾರ ವಿರೋಧಿಗಳಾಗಬೇಕು? ಈ ದೇಶವನ್ನು ಯಾರು ವಿರೋಧ ಮಾಡ್ತಾನ, ನಾವೆಲ್ಲ ಅವರಿಗೆ ವಿರೋಧಿಗಳಾಗಬೇಕು. ಈ ದೇಶವನ್ನು ನಾವು ಪ್ರೇಮದಲ್ಲಿ ನೋಡ್ತಾರೆ, ನಾವೆಲ್ಲ ಒಗ್ಗಟ್ಟಿಂದ ಬಾಳಬೇಕು. ಇದು ದೇಶದ ಸಂಕೇತ. ಎಲ್ಲ ಜಾತಿ ಮತ ಎಲ್ಲ ಇರ್ಬೋದು. ಅದು ದೇಶ ಇದ್ದರೆ ನಾವೆಲ್ಲ ಇರ್ಬೋದು, ದೇಶ ಇಲ್ಲದ್ರೆ ಯಾವುದೂ ಇರಲಿಕ್ಕಿಲ್ಲ. ಪುತ್ತೂರಿನಲ್ಲಿ ದೇಶ ಪ್ರೇಮ ಏನು ಎಂಬುದನ್ನು ತೋರಿಸಲಿಕ್ಕೆ ಇವತ್ತು ಈ 80 ಮೀಟರ್ ಉದ್ದದಲ್ಲಿ ದೇಶದ ಧ್ವಜವನ್ನು ಹಾರಿಸುವಂಥ ಕೆಲಸವನ್ನು ನಾವು ಇವತ್ತು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ. ನನ್ನ ಕನಸಿತ್ತು, ಒಂದು ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ, ಒಂದು ರಾಷ್ಟ್ರಧ್ವಜವನ್ನು ಹಾರಿಸುವಂಥದ್ದು, ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜನ್ನು ಮಾಡುವಂಥದ್ದು, ಬೀರಬಲಗುಡ್ಡೆಯನ್ನು ಅಭಿವೃದ್ಧಿ ಮಾಡುವಂಥದ್ದು, ಪುತ್ತೂರಿಗೆ ಇಂಡಸ್ಟ್ರಿಯನ್ನು ತರುವಂಥದ್ದು, ಪುತ್ತೂರಿಗೆ ಡ್ರೈನೇಜನ್ನು ಕೊಡುವಂಥದ್ದು. ಇದೆಲ್ಲ ನಮ್ಮ ಕನಸುಗಳು. ಆಲ್ ದೀಸ್ ಥಿಂಗ್ಸ್ ಆರ್ ಬೆಂಚ್ ಮಾರ್ಕ್ ವಾಕ್ಸ್. ಇದನ್ನು ಯಾರು ಇನ್ನೊಮ್ಮೆ ಮಾಡಲಿಕ್ಕೆ ಆಗೋದಿಲ್ಲ. ಯಾರಿಗೂ ಇನ್ನೊಂದು ಮೆಡಿಕಲ್ ಕಾಲೇಜನ್ನು ಪುತ್ತೂರಿಗೆ ಯಾರಿಗೂ ಸ್ಥಾಪನೆ ಮಾಡಲಿಕ್ಕೆ ಆಗೋದಿಲ್ಲ. ಇನ್ನು 500 ವರ್ಷಗಳು ಹೋಗಲಿ. ಯಾವಾಗಲೂ ನಮ್ಮ ಪ್ರಮುಖರು ಹೇಮರಾಜ್ ಶೆಟ್ಟರು MS ಎಲ್ಲ ಹೇಳಲಿಕ್ಕುಂಟು, ಇನ್ನು 500 ವರ್ಷ ಹೋಗಲಿ, ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜು ಕಾಂಗ್ರೆಸ್ ಸರ್ಕಾರ ಇರುವಾಗಲೇ ಮಾಡೋದು, ಶಾಸಕರಿದ್ದಾಗಲೇ ಮಾಡೋದು, ಸಿದ್ದರಾಮಯ್ಯನವರು CM ಆಗಿರುವಾಗಲೇ ಮಾಡೋದು, DK ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಿದ್ದಾಗಲೇ ಮಾಡಿದ್ದು. ಯಾರಿಗೂ ಮಾಡಲಿಕ್ಕೆ ಬೇರೆ ಆಗೋದಿಲ್ಲ. ಪಿಮ್ಸ್ ಅಂತ ಹೆಸರಿಟ್ಟಿದ್ದೀವಿ. ಅದಕ್ಕೆ ನಿನ್ನೆ ಮಡಿಕೇರಿಯ ಡೀನ್ ಬಂದಿದ್ದರು, ಮೆಡಿಕಲ್ ಕಾಲೇಜ್ ಡೀನು, ಇಲ್ಲಿ ವಿಸಿಟ್ ಮಾಡಲಿಕ್ಕೆ. ಟೆಂಡರಿಗೆ ಕಲಿಸುವ ಮೊದಲು ಏನೆಲ್ಲ ಮಾಡಬೇಕು ಅಂತ. ಪಿಮ್ಸ್ ಅಂತ ಹೇಳಿದ್ರೆ ಏನು? ಪುತ್ತೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್, ಇನ್ನೊಂದು ಮೆಡಿಕಲ್ ಸೈನ್ಸ್ ಆ್ಯಂಡ್ ರಿಸರ್ಚ್ ಸೆಂಟರ್ ಅಂತ ನಿನ್ನೆ ಅದಕ್ಕೆ ಆ್ಯಡ್ ಮಾಡಿದ್ದೀವಿ. ಹಾಗೆ ದೊಡ್ಡ ಬೋರ್ಡೆಲ್ಲ ಬೀಳಲಿಕ್ಕಿದೆ. ಇದು ಪುತ್ತೂರಿನ ಎದುರಿನಲ್ಲಿ ಆಗಿರುವಂಥ ಈ ದೊಡ್ಡ ಒಂದು ರಾಷ್ಟ್ರಧ್ವಜವನ್ನು ಇವತ್ತು ಅತ್ಯಂತ ಸಂತೋಷದಿಂದ ಸಮರ್ಪಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಇದಕ್ಕೆ ಸುಮಾರು 1 ಕೋಟಿ ರೂಪಾಯಿಗಳ ಅನುದಾನದಿಂದ ಇದನ್ನು ಮಾಡಲಾಗಿದೆ. 2400 ಸ್ಕ್ವೇರ್ ಫೀಟ್ನಷ್ಟು ದೊಡ್ಡ ಧ್ವಜ ಇದೆ. ಈ ಧ್ವಜವನ್ನು ವರ್ಷಕ್ಕೆ 3 ಸಲ ಚೇಂಜ್ ಮಾಡಬೇಕಾಗ್ತದೆ. ಒಂದು ಧ್ವಜಕ್ಕೆ 40,000 ರೂಪಾಯಿ ದುಡ್ಡು ಇದೆ. ಈಗ ಅದನ್ನು 2 ಸಲ ಮೇಲೆ ಕೆಳಗೆ ತರುವ ಮುಖಾಂತರ ಅದರಲ್ಲಿ ಈಗ ಟ್ರಯಲ್ ಮಾಡ್ತಾರೆ. ಇವತ್ತು 2-3 ಸಲ ಅದನ್ನು ಕೆಳಗೆ ತಂದು ಮೋಟ್ರು ಎಲ್ಲ ಚೆಕ್ ಮಾಡಿ, ಪುನಃ ಏನಾದರೂ ವ್ಯತ್ಯಾಸಗಳಿದ್ದ ಅದನ್ನು ಸರಿ ಮಾಡಿ ಫಿಟ್ ಮಾಡುವಂಥ ಕೆಲಸವನ್ನು ಕೂಡ ಅವರು ಮಾಡುವಂಥದ್ದು ಕೆಲಸವನ್ನು ಮಾಡ್ತಾರೆ. ಪ್ರವಾಸೋದ್ಯಮ, ಇನ್ನು ಯಾರು ಕೂಡ ಬಂದರೂ ನಮಗೆ ಪ್ರವಾಸೋದ್ಯಮ ನಮ್ಮ ಪುತ್ತೂರಿನಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ನಮ್ಮ ಕನಸು. ಏನು ಧರ್ಮಸ್ಥಳ ಸುಬ್ರಹ್ಮಣ್ಯಕ್ಕೆ ಪ್ರವಾಸಿಗರು ಬರ್ತಾರೆ, ಅವರನ್ನು ನಾವು ಈ ಭಾಗಕ್ಕೆ ಕರೆತರುವಂಥ ಕೆಲಸವನ್ನು ಮಾಡಿದರೆ ಇವತ್ತು ಹೋಟೆಲಿನಿಂದ ಹಿಡಿದು ಟ್ಯಾಕ್ಸಿಯಿಂದ ಹಿಡಿದು ಎಲ್ರಿಗೂ ಉದ್ಯಮ ಅಭಿವೃದ್ಧಿ ಆಗ್ತದೆ. ಆ ನಿಟ್ಟಿನಲ್ಲಿ ಬಿರುಮಲಗುಡ್ಡೆಯನ್ನು ಕೂಡ ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಪೂಡದ ಸದಸ್ಯರುಗಳೆಲ್ಲ ಇಲ್ಲಿದ್ದಾರೆ, ಅಧ್ಯಕ್ಷರು ಸದಸ್ಯರುಗಳಿದ್ದಾರೆ. ನಾನು ಅವರ ಹತ್ರ ಒಂದು ಮಾತು ಹೇಳಿದ್ದೆ, ನೀವು ಅಧ್ಯಕ್ಷರು ಸದಸ್ಯರು ಆಗಿದ್ರಿ, ಚೇರ್ ಬೆಚ್ಚ ಮಾಡಲಿಕ್ಕೆ ನೀವು ಹೋಗೋದಲ್ಲ. ಎಲ್ರಿಗೂ ನಾವು ಯಾರ್ಯಾರು ಇಲ್ಲಿ ಜವಾಬ್ದಾರಿ ತಗೊಂಡಿದ್ರೆ ಅವರಿಗೆಲ್ಲ ಹೇಳೋದು,
ಯಾರು ವೆಚ್ಚ ಮಾಡಲಿಕ್ಕೆ ಹೋಗುವುದಲ್ಲ, ನೀವು ಅಲ್ಲಿ ಅಭಿವೃದ್ಧಿ ಮಾಡಬೇಕು, ಇಂಥ ಕೆಲಸಗಳನ್ನು ಮಾಡಿ ತೋರಿಸಬೇಕು ಅಂತ. ಈಗ 2 ಸರ್ಕಲ್ಗಳನ್ನು ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬುಲ್ವಾರಿನಲ್ಲಿ ಮತ್ತು ದರ್ಬೆಯಲ್ಲಿ ದೊಡ್ಡ ಸರ್ಕಲ್ ವೃತ್ತಗಳು ಮುಂದಿನ ದಿವಸಗಳಲ್ಲಿ ನಿರ್ಮಾಣ ಆಗಲಿಕ್ಕಿದೆ. ನಮ್ಮ ಮಹಾಲಿಂಗೇಶ್ವರ ದೇವರ ಕೆರೆ, ಅದರಲ್ಲಿ ಫೌಂಟೈನ್ ಮಾಡಲಿಕ್ಕೆ 2.5 ಕೋಟಿ ರೂಪಾಯಿಗಳು, ಅದನ್ನು ಕೂಡ ಪೂಡದಿಂದ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಟ್ಟು FIR ನಿಮಗೆಲ್ಲ ಗೊತ್ತಿರ್ಬೋದು. ಅವರು ಬಂದ ನಂತರ ಇಲ್ಲಿ ಯಾರೆಲ್ಲ ಅನಧಿಕೃತ ಬಿಲ್ಡಿಂಗ್ಗಳು ಅರ್ಧದಲ್ಲಿತ್ತು, ಆ FIR ಅನ್ನು ಸರಿ ಮಾಡುವ ಮುಖಾಂತರ ಅದು ಕೂಡ ಜನರಿಗೆ ಅವಕಾಶವನ್ನು ಸರಿ ಮಾಡಿಕೊಳ್ಳುವಂಥ ಅವಕಾಶ ಸಿಕ್ಕಿದೆ. ಕಟ್ ಕನ್ವರ್ಷನಲ್ಲಿ ಬಿದ್ದುಕೊಂಡಿದ್ದವರು, ಇದನ್ನೆಲ್ಲ ನಮ್ಮ ಸರ್ಕಾರ ಮಾಡುವಾಗ ಜನ ಎಷ್ಟು ಗುರುತಿಸ್ತಾರೆ ಅಂತ ಗೊತ್ತಿಲ್ಲ. ಎಷ್ಟೋ ವರ್ಷದಿಂದ ಮಾಡದಂಥ ಕಟ್ ಕನ್ವರ್ಷನಲ್ಲಿ ಎಷ್ಟೋ ಜನ ಸಿಕ್ಕಾಕೊಂಡಿದ್ರು. ಅವರು ಮುಂದೆ ಹೋಗ್ಲಿಕ್ಕಲ್ಲ, ಹಿಂದೆ ಹೋಗ್ಲಿಕ್ಕಲ್ಲ, ಅದನ್ನು ಕೂಡ ಮಾಡುವಂಥ ಕೆಲಸವನ್ನು ಪೂಡದಿಂದ ಆಗಿದೆ. ಇನ್ನಷ್ಟು ಕೆಲಸಗಳು ಅವರ ಜವಾಬ್ದಾರಿ ಅವರ ಮೇಲಿದೆ. ಎಲ್ಲರೂ ನಮ್ಮ ಇವರು ಅನ್ವರ್ ಕಾಸಿಮ್ ಆಗಲಿ, ನಿಹಾರ್ ಆಗಲಿ, ಮತ್ತು ಲ್ಯಾನ್ಸಿ ಮಸ್ಕರ್ ಇಂಜಸ್ ಮತ್ತು ಅಧಿಕಾರಿಗಳು ಕೂಡ, ನಮ್ಮ ಗುರು ಅವರು ಇದ್ದಾರೆ, ಒಳ್ಳೆ ಎಕ್ಸ್ಪೀರಿಯನ್ಸ್ಡ್, ಅವರೆಲ್ಲ ಸಹಕಾರವನ್ನು ಕೊಡ್ತಾರೆ. ನಗರಸಭೆಯಿಂದ ಎಲ್ಲ ಕಡೆಯಿಂದ ನಮಗೆ ಸಹಕಾರ ಸಿಗುವ ಕಾರಣ ಇಂಥ ಕೆಲಸಗಳನ್ನು ನಮಗೆ ಮಾಡಲಿಕ್ಕೆ ಅವಕಾಶ ಆಗ್ತದೆ. ಆ ಮುಖಾಂತರ ಇಂಥ ಕೆಲಸಗಳನ್ನು ಮಾಡ್ತಾರೆ ಅನ್ನೋ ಮಾತನ್ನು ಹೇಳಿ, ಇನ್ನಷ್ಟು ಅಭಿವೃದ್ಧಿ ಪುತ್ತೂರಲ್ಲಿ ಆಗಲಿ, ನಿಮ್ಮ ಸಹಕಾರ ಮಾರ್ಗದರ್ಶನ ಇರಲಿ ಅನ್ನೋ ಮಾತನ್ನು ಹೇಳಿ, ಎಲ್ರಿಗೂ ಇವತ್ತು ಮಕ್ಕಳು ಬಂದಿದ್ದಾರೆ, NCC ಅವರು ಬಂದಿದ್ದಾರೆ, ನಮ್ಮ ಆರ್ಮಿ ಭಾರತವನ್ನು ದೇಶವನ್ನು ಕಾಯುವಂಥವರು ಎಲ್ಲ ರಿಟೈರ್ಡ್ ಆದವರು ನಮ್ಮ ಈ ಪುತ್ತೂರಿನವರೆಲ್ಲ ಬಂದಿದ್ದಾರೆ. ಎಲ್ಲ ನಮ್ಮ ಪಕ್ಷದ ಹಿರಿಯರು ಬಂಧುಗಳೆಲ್ಲ ಬಂದಿದ್ರಿ. ನಿಮ್ಮ ಶುಭ ಹಾರೈಕೆಗಳಿರಲಿ. ಪುತ್ತೂರಿನ ಅಭಿವೃದ್ಧಿಗಾಗಿ ನಾವೆಲ್ಲ ಜೊತೆ ಸೇರಿ ಕೆಲಸ ಮಾಡುವಂತ ಹೇಳಿ ನಿಮಗೆಲ್ಲ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಬೋಲೋ ಭಾರತ್ ಮಾತಾ ಕೀ ಜೈ.